ಪುತ್ತೂರು ಶಾಸಕರಾಗಿರುವಂತಹ ಅಶೋಕ್ ಕುಮಾರ್ ರೈ ಅವರ ನೇತೃತ್ವದಲ್ಲಿ ರೈ ಎಸ್ಟೇಟ್ ಎಜುಕೇಷನಲ್ ಆ್ಯಂಡ್ ಚಾರಿಟಬಲ್ ಟ್ರಸ್ಟ್ನ ವತಿಯಿಂದ ನಡೆಯುವಂತಹ ವಸ್ತ್ರ ವಿತರಣಾ ಕಾರ್ಯಕ್ರಮ, ಅದೇ ರೀತಿ ಟ್ರಸ್ಟ್ನ ಫಲಾನುಭವಿಗಳ ಸಮಾವೇಶ ಹಾಗೂ ದೀಪಾವಳಿಯ ಹಿನ್ನೆಲೆಯಲ್ಲಿ ನಡೆಯುವಂತಹ ಗೂಡು ದೀಪ ಸ್ಪರ್ಧೆ ನವೆಂಬರ್ 13ರಂದು ನಡೆಯುವಂತಹ ಕಾರ್ಯಕ್ರಮಕ್ಕೆ ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಇದೆ ಅನ್ನುವಂಥದ್ದನ್ನು ಹೇಳ್ಬೋದು. ಹೀಗಾಗಿ ಅಂತಿಮ ಹಂತದ ಸಿದ್ಧತೆಗಳು ನಡೀತಾ ಇದೆ. ಕುಂಬೆಟ್ಟು ತಾಲೂಕು ಕ್ರೀಡಾಂಗಣದಲ್ಲಿ ಆಯೋಜನೆಯಾಗಿರುವಂತಹ ಈ ಕಾರ್ಯಕ್ರಮದಲ್ಲಿ ಸರಿಸುಮಾರು 50,000ದಿಂದ 60,000 ಮಂದಿಗೆ ವಸ್ತ್ರ ವಿತರಣೆಯಾಗೋದಕ್ಕಿದೆ ಅನ್ನುವಂಥದ್ದು. ಸೊ ಆ ಒಂದು ಕಾರ್ಯಕ್ರಮವನ್ನು ಅಭೂತಪೂರ್ವವಾಗಿ ಆಯೋಜನೆ ಮಾಡೋದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ನಾವು ನೋಡ್ತಾ ಇದ್ದೇವೆ, ಇದು ಕುಂಬೆಟ್ಟು ತಾಲೂಕು ಕ್ರೀಡಾಂಗಣದಲ್ಲಿ ಸಿದ್ಧಗೊಂಡಿರುವಂತಹ ವಿಶಾಲವಾದ ಒಂದು ವ್ಯವಸ್ಥೆ, ವೇದಿಕೆ ಇರ್ಬೋದು, ಅದೇ ರೀತಿ ವಸ್ತ್ರ ವಿತರಣೆಗೆ ಬೇಕಾದಂತಹ ವ್ಯವಸ್ಥೆಗಳಿರ್ಬೋದು, ಊಟೋಪಚಾರಕ್ಕೆ ಬೇಕಾದಂತಹ ಒಂದು ಸ್ಥಳವನ್ನು ಒದಗಿಸುವಂತಹ ನೆಲೆಯಲ್ಲಿ ಒಂದು ಚಪ್ಪರವನ್ನು ಹಾಕಿ, ಅಂದರೆ ಶಾಮಿಯಾನದ ಒಂದು ವ್ಯವಸ್ಥೆಯನ್ನು ಹಾಕಿ, ಶೀಟ್ ಹಾಕಿ ಶಾಮಿಯಾನದ ವ್ಯವಸ್ಥೆಯನ್ನು ಮಾಡಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬರೋದಕ್ಕೆ ಇದು ಎಂಟ್ರಿಯನ್ನು ನಾವು ನೋಡಿದರೆ ಇದು VVIP ಎಂಟ್ರಿ ಅನ್ನುವಂಥದ್ದು. ಅಂದರೆ VIP ಗಳು ತಮ್ಮ ವಾಹನಗಳನ್ನು ಪುತ್ತೂರು ಬಂಟರ ಭವನ ಏನಿದೆ ಆ ಬಂಟರ ಭವನದಲ್ಲಿ ಪಾರ್ಕ್ ಮಾಡಿ ಅಲ್ಲಿಂದ ನೇರವಾಗಿ ಬಂಟರ ಭವನದ ಬದಿಯ ಮೂಲಕ ಇಲ್ಲಿ ಮಾಡಲಾಗಿರುವಂತಹ ಒಂದು ಬ್ಯಾರಿಕೇಡ್ನ ವ್ಯವಸ್ಥೆ ಏನಿದೆ ಅಥವಾ ಒಂದು ಸ್ಥಳಾವಕಾಶವನ್ನು ಏನು ಒದಗಿಸಿದ್ದಾರೆ, ಈ ಮೂಲಕ ಹೋಗಿ ನೇರವಾಗಿ ಈ ಒಂದು ವೇದಿಕೆಯ ಮುಂಭಾಗದಲ್ಲಿ ಹಾಕಿರುವಂತಹ ಒಂದು VVIP ಚೇಂಬರ್ ಏನಿದೆ ಅಥವಾ VVIP ಸೆಕ್ಷನ್ ಏನಿದೆ ಅಲ್ಲಿ ಹಾಕಿರುವಂತಹ ಚೇರ್ಗಳಲ್ಲಿ ಕುಳಿತುಕೊಳ್ಳುವಂತಹ ಒಂದು ಅವಕಾಶವನ್ನು ಮಾಡಿಕೊಡಲಾಗಿದೆ ಅನ್ನುವಂಥದ್ದು ಇನ್ನು ನೋಡಬಹುದು. ಇದು ನಾವು ಮುಂದಕ್ಕೆ ಸಾಗಿದ ಹಾಗೆ ನಮಗೆ ಕಾಣ್ತಾ ಇರುವಂಥದ್ದು ವಿಶಾಲವಾದ ಸಭಾಂಗಣದ ವ್ಯವಸ್ಥೆಯನ್ನು ಮಾಡಿಕೊಂಡಿರುವಂಥದ್ದು. ಅಂತಿಮ ಹಂತದ ವ್ಯವಸ್ಥೆಗಳು ಆಗ್ತಾ ಇದೆ. ಮೇಲ್ಭಾಗದಲ್ಲಿ ವೇದಿಕೆ ನಿರ್ಮಾಣದ ಕೆಲಸಗಳಾಗ್ತಾ ಇದೆ. ಆಕರ್ಷಕವಾದ ವೇದಿಕೆಗಳ ನಿರ್ಮಾಣ, ಸಭಾ ಕಾರ್ಯಕ್ರಮ ನಡೆಯುತ್ತೆ. ಸಭಾ ಕಾರ್ಯಕ್ರಮ ನಡೆಯುವ ಜೊತೆಗೆ ವಸ್ತ್ರ ವಿತರಣೆ ಆಗುತ್ತೆ ಅನ್ನುವಂಥದ್ದು. ಇಲ್ಲಿ ಆರಂಭದಲ್ಲಿ ನೋಡ್ತಾ ಇರುವಂಥದ್ದು ನೀವು VVIP ಸೀಟ್ಗಳ ಅರೇಂಜ್ಮೆಂಟ್ ಇರ್ಬೋದು. ಸರಿಸುಮಾರು 100ಕ್ಕೂ ಹೆಚ್ಚು VIPಗಳಿಗೆ ಒಂದು ಅರೇಂಜ್ಮೆಂಟ್ ಇದೆ. ಅದರ ಹಿಂದೆ ವಿಶಾಲವಾಗಿ ಬಂದಂತಹ ಎಲ್ಲರೂ ಕೂಡ ಸರಿಸುಮಾರು 50ರಿಂದ 60,000 ಮಂದಿ ಭಾಗವಹಿಸುವಂಥ ನಿರೀಕ್ಷೆ ಇರುವಂಥದ್ದು. ಸೊ ಬಂದವರೆಲ್ಲರಿಗೂ ಕೂಡ ಕುಳಿತುಕೊಳ್ಳೋದಕ್ಕೆ ಬೇಕಾದಂತಹ ಒಂದು ವ್ಯವಸ್ಥೆಗಳನ್ನು ಇಲ್ಲಿ ಮಾಡಲಾಗ್ತಾ ಇದೆ. ಚೇರ್ಗಳೆಲ್ಲ ಬಂದಿದೆ, ಇನ್ನೇನು ಸೆಟ್ ಆಗಬೇಕಾಗಿದೆ ಅನ್ನುವಂಥದ್ದು. ಸೊ ಇನ್ನು ಈ ಮುಂದುವರೆದುಕೊಂಡು ಬಂದರೆ ನಮಗೆ ಇಲ್ಲಿ ಬಟ್ಟೆ ವಿತರಣೆಗೆ ಅಥವಾ ವಸ್ತ್ರ ವಿತರಣೆಗೆ ಮಾಡಿಕೊಂಡಿರುವಂತಹ ವ್ಯವಸ್ಥೆಗಳನ್ನು ಕೂಡ ನಾವು ನೋಡಬಹುದು. ಮಹಿಳೆಯರಿಗೆ ಸೀರೆ, ಪುರುಷರಿಗೆ ಮತ್ತು ಮಕ್ಕಳಿಗೆ ಒಂದು ಬೆಡ್ಶೀಟನ್ನು ಕೊಡುವಂತಹ ಕೆಲಸ ಈ ಬಾರಿ ಆಗುತ್ತೆ ಅನ್ನುವಂಥದ್ದು. ಸೊ ಇಲ್ಲಿಂದ ಬರುವವರಿಗೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ಹಲವು ಕೌಂಟರ್ಗಳ ಮೂಲಕ ಈ ಒಂದು ಬರುವವರಿಗೆ ಒಂದು ವಸ್ತ್ರವನ್ನು ಕೊಡುವಂತಹ ಕೆಲಸಗಳಾಗುತ್ತೆ. ಅಂದರೆ ಈ ಮೂಲಕ ಒಂದು ಕೌಂಟರ್ ಆದರೆ ಇದು 2 ಕೌಂಟರ್ಗಳನ್ನು ನಾವು ನೋಡಬಹುದು. ಒಂದರಲ್ಲಿ ಈ ಮೂಲಕ ಬಂದವರು ಹೀಗೆ ವಸ್ತ್ರವನ್ನು ಪಡೆದುಕೊಂಡು ಕೈಗೆ ಒಂದು ಮಾರ್ಕಿಂಗನ್ನು ಮಾಡಿಕೊಂಡು ಮತ್ತೆ ಈ ಮೂಲಕ ವಸ್ತ್ರವನ್ನು ಪಡೆದು ಈ ದಾರಿಯ ಮೂಲಕ ವಾಪಸ್ ಬರ್ತಾರೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬಹುದು. ಇನ್ನು ಈ ಭಾಗದಲ್ಲಿ ಊಟೋಪಚಾರಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾರೆ. ಇದಕ್ಕೂ ಕೂಡ ವಿಶಾಲವಾದ ಚಪ್ಪರದ ಸಭಾಂಗಣದ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಆ ಭಾಗದಲ್ಲಿ ನಾವು ನೋಡಬಹುದು, ಇದು ಊಟೋಪಚಾರಕ್ಕೆ ಅಂದರೆ ಅನ್ನ ಸಂತರ್ಪಣೆಗೆ ಬಡಿಸೋದಕ್ಕೆ ಮಾಡಿಕೊಂಡಿರುವಂತಹ ಕೌಂಟರ್ಗಳು. ಹಲವು ಕೌಂಟರ್ಗಳ ಮೂಲಕ ಈ ಒಂದು ಅನ್ನ ಸಂತರ್ಪಣೆಗೆ ಬೇಕಾದಂತಹ ಒಂದು ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು. ಸೊ ಯಾವುದೇ ರೀತಿಯಲ್ಲೂ ಯಾವುದಕ್ಕೂ ಕೊರತೆಗಳಾಗದ ಹಾಗೆ ಬಂದಂತಹ ಎಲ್ರಿಗೂ ಕೂಡ ಒಂದು ರುಚಿಕರವಾದ ಖಾದ್ಯವನ್ನು ಉಣಬಡಿಸಬೇಕು ಎನ್ನುವಂಥ ಒಂದು ಆಶಯವನ್ನು ಇಟ್ಟುಕೊಂಡು ಇಲ್ಲಿ ಕೆಲಸ ಕಾರ್ಯಗಳು ನಡೀತಾ ಇದೆ. ಸಿದ್ಧತೆಗಳೆಲ್ಲವೂ ಕೂಡ ಆರಂಭಗೊಂಡಿದೆ ಅನ್ನುವಂಥದ್ದು. ಇನ್ನು ವಸ್ತ್ರಗಳು ವಿತರಣೆಯಾಗುವಂತಹ ಹಿನ್ನೆಲೆಯಲ್ಲಿ ಆಗಮಿಸಿರುವಂತಹ ಒಂದು ವಸ್ತ್ರಗಳ ಒಂದು ವಿಶಾಲವಾದ ಸಂಗ್ರಹವನ್ನು ಕೂಡ ನೀವು ನೋಡಬಹುದು. ಇಲ್ಲಿ ಇದು ವಿತರಣೆಗೆ ಸಿದ್ಧವಾಗಿರುವಂತಹ ಸರಿಸುಮಾರು 50ರಿಂದ 60,000 ಮಂದಿಗೆ ವಿತರಣೆಯಾಗೋದಕ್ಕೆ ಬಂದಿರುವಂತಹ ಒಂದು ವಸ್ತ್ರಗಳ ಬಂಡಲ್ಗಳಂತ ಹೇಳ್ಬೋದು. ಸೀರೆ ಹಾಗೂ ಬೆಡ್ಶೀಟ್ಗಳೇನಿದೆ, ಪುರುಷರಿಗೆ ಬೆಡ್ಶೀಟ್ ವಿತರಣೆಯಾಗುತ್ತೆ, ಅವುಗಳ ಒಂದು ಸಂಗ್ರಹವನ್ನು ಕೂಡ ನೀವು ನೋಡಬಹುದು. ಸೊ ಸ್ಟಾಕ್ ಕೂಡ ಬಂದಿದೆ. ಇನ್ನೇನು ನಾಳೆ ನಡೆಯುವಂತಹ ಕಾರ್ಯಕ್ರಮಕ್ಕಷ್ಟೇ ಒಂದು ಕೆಲವೇ ಗಂಟೆಗಳು ಬಾಕಿ ಇದೆ ಅನ್ನುವಂಥದ್ದನ್ನು ನಾವು ಗಮನಿಸಬಹುದು. ಇನ್ನು ಈಗಾಗಲೇ ಈ ಒಂದು ನಾಳೆ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಅನ್ನ ಸಂತರ್ಪಣೆಗೆ ಬೇಕಾದಂತಹ ಅಂದರೆ ಶಾಸಕರ ಜೊತೆಗೆ ಒಂದು ಸಹಭೋಜನ ಎನ್ನುವಂತಹ ನೆಲೆಯಲ್ಲಿ ಈ ಒಂದು ಅನ್ನ ಸಂತರ್ಪಣೆಯ ಒಂದು ವ್ಯವಸ್ಥೆಗಳಾಗ್ತಾ ಇದೆ. ಸೊ ನೋಡಬಹುದು ನೀವು, ಬಾಣಸಿಗರ ತಂಡ ಈಗಾಗಲೇ ತಮ್ಮ ಕೆಲಸವನ್ನು ಆರಂಭ ಮಾಡಿದ್ದಾರೆ. ದೊಡ್ಡ ದೊಡ್ಡ
ಪಾತ್ರೆಗಳು ಒಲೆಗಳ ಮೇಲೆ ಏರಿದೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬಹುದು. ಪುತ್ತೂರಿನ ಪ್ರಸಿದ್ಧ ಬಾಣಸಿಗರಾಗಿರುವಂತಹ ಹರೀಶ್ ಭಟ್ ನೇತೃತ್ವದ ತಂಡ ಏನಿದೆ ಅವರ ಮೂಲಕ ಒಂದು ಊಟೋಪಚಾರದ ವ್ಯವಸ್ಥೆಗಳು ಆಗುತ್ತೆ ಅನ್ನುವಂಥದ್ದನ್ನು ನೋಡಬಹುದು. ಬಾಣಸಿಗರ ತಂಡ ಈಗಾಗಲೇ ಅಡುಗೆಯ ಒಂದು ತಯಾರಿಯನ್ನು ಆರಂಭ ಮಾಡಿದ್ದಾರೆ. ಕೆಲಸ ಕಾರ್ಯಗಳು ಈಗಾಗಲೇ ಚಾಲನೆಯನ್ನು ಕೂಡ ಪಡೆದುಕೊಂಡಿದ್ದಾರೆ ಅನ್ನುವಂಥದ್ದು. ಸೊ ಈ ಮೂಲಕ ಅತ್ಯಂತ ಒಂದು ವ್ಯವಸ್ಥಿತವಾಗಿ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಬೇಕಾದಂತಹ ವ್ಯವಸ್ಥೆಗಳೆಲ್ಲವೂ ಆಗಿದೆ ಅನ್ನುವಂಥದ್ದು. ಸೊ ಅನ್ನ ಸಂತರ್ಪಣೆಗೆ ಪೂರಕವಾಗಿ ಬೇಕಾದಂತಹ ವಸ್ತುಗಳೆಲ್ಲವೂ ಕೂಡ ಬಂದಿದೆ, ಉಗ್ರಾಣವನ್ನು ಸೇರಿಕೊಂಡಿದೆ. ಸೊ ಕೆಲಸ ಕಾರ್ಯಗಳು ಕೂಡ ಆರಂಭಗೊಂಡಿದೆ ಅನ್ನುವಂಥದ್ದನ್ನು ನಾವು ಹೇಳ್ಬೋದು. ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಉಳಿದಿದೆ ಅನ್ನುವಂಥದ್ದು. ಅಂತಿಮ ಹಂತದ ಸಿದ್ಧತೆಗಳೆಲ್ಲವೂ ಕೂಡ ಆಗ್ತಾ ಇದೆ. ಟ್ರಸ್ಟ್ನ ಸದಸ್ಯರು ಜೊತೆಗೆ ಶಾಸಕರಾಗಿರುವಂಥ ಅಶೋಕ್ ಕುಮಾರ ಇವರ ಮೇಲುಸ್ತುವಾರಿಯಲ್ಲಿ ಅಂತಿಮ ಹಂತದ ಸಿದ್ಧತೆಗಳು, ವ್ಯವಸ್ಥೆಗಳ ಬಗ್ಗೆ ಕೆಲಸ ಕಾರ್ಯಗಳು ಆಗ್ತಾ ಇದೆ. ಸೊ ಹಾಗಿದ್ದಾಗ ಹೇಗನ್ನಿಸ್ತಾ ಇದೆ, ಎಷ್ಟು ಒಂದು ಎಕ್ಸೈಟ್ಮೆಂಟ್ ಇದೆ ನಾಳೆ ನಡೆಯುವಂಥ ಕಾರ್ಯಕ್ರಮದ ಬಗ್ಗೆ ಅನ್ನೋಂಥದ್ದನ್ನು ಕೇಳೋಣ. ಸೊ ಈಗ ಶಾಸಕರ ಜೊತೆಗೆ ಈ ಒಂದು ರೈ ಎಸ್ಟೇಟ್ ಎಜುಕೇಷನಲ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರು ಆಗಿರುವಂಥ ಅಶೋಕ್ ಕುಮಾರ್ ರೈ ಅವರ ಜೊತೆಗೆ ಮಾತನಾಡ್ಕೊಂಡು ಬರೋಣ. ನಮಸ್ತೆ. ಹೇಗಾಗ್ತಾ ಇದೆ ಸರ್? ಕೊನೆಯ ಹಂತದ ಸಿದ್ಧತೆಯಲ್ಲಿದ್ದೀರಿ, ಏನೆಲ್ಲ ಆಗಿದೆ ಕೊನೆಯ ಹಂತದಲ್ಲಿ, ಹೇಗನ್ನಿಸ್ತಾ ಇದೆ? ಈಗ ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಇದೆ. ನಾವು ಕೂಡ ವರುಣ ಕೂಡ ನಮಗೆ ಕೃಪೆ ಮಾಡಿದ್ದಾನೆ ಅಂತ ನಮ್ಮ ಅನಿಸಿಕೆ. ಇದು ಬರೀ ಟ್ರಸ್ಟಿನ ಒಂದು ಕಾರ್ಯಕ್ರಮ ಅಲ್ಲ ನೋಡಿ, ಇವರೆಲ್ಲ ಸೇರಿದ್ದಾರೆ. ಇವರೆಲ್ಲ ನಮ್ಮ ಟ್ರಸ್ಟಿನ ಒಂದು ಸದಸ್ಯರು, ಎಲ್ಲ ಪಿಲ್ಲರ್ಸ್. ಇವತ್ತೇ ಬಂದು ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡಬೇಕಿದ್ರೆ ನಾವೊಂದು 50,000 ಜನರ ನಿರೀಕ್ಷೆಯಲ್ಲಿದ್ವಿ. ಬಹುಶಃ ಇವಾಗ ನಮಗೆ ಬರುವಂಥ ಮಾಹಿತಿಗಳು, ನಮ್ಮ ಎಲ್ಲ ಸದಸ್ಯರು ಅವರೆಲ್ಲ ಮಾಹಿತಿ ಪ್ರಕಾರ ಸುಮಾರು 60,000 ಜನ ಸೇರ್ಬೋದು ಅಂತ ನಿರೀಕ್ಷೆಯಲ್ಲಿದ್ವಿ. ವಸ್ತ್ರ ವಿತರಣೆಗೆ ನಾವು 60,000 ಜನರಿಗೆ ಈಗ ತಯಾರಿಯನ್ನು ಮಾಡಿಕೊಂಡಿದ್ದೀವಿ. ಎಲ್ಲ ಒಂದಿದೆ. ಊಟದ ವ್ಯವಸ್ಥೆಗಳು ಈಗಲೇ ಆರಂಭ ಆಗಿದೆ. ವ್ಯವಸ್ಥಿತ ರೀತಿಯಲ್ಲಿ ಅಡುಗೆ ಮಾಡುವಂಥ ಎಲ್ಲ ಅಡುಗೆ ಭಟ್ರು ಬಂದು ರೆಡಿಯಾಗಿ ಇವತ್ತು ಕೂಡ ಟ್ರಯಲ್ ರನ್ ಅಡುಗೆಯನ್ನು ಮಾಡಿದ್ದಾರೆ. ಊಟದ ವ್ಯವಸ್ಥಿತವಾಗಿ ಮಾಡಿದ್ದೀವಿ. ವಸ್ತ್ರ ವಿತರಣೆಯು ಕೂಡ ಅದಕ್ಕೆ 60,000 ಜನರಿಗೆ ಬೇಕಾಗುವಂಥ ವಸ್ತ್ರ ಬಂದು ಇಲ್ಲಿ ಸ್ಟೋರ್ ಮಾಡುವಂಥ ಕೆಲಸಗಳು ಆಗಿದೆ. ನಾಳೆ ಬೆಳಿಗ್ಗೆ ತುಂಬ ಜನ ಈಗಲೇ ಫೋನ್ ಮಾಡಿ ಕೇಳಿದ್ರೆ ಎಷ್ಟು ಗಂಟೆಗೆ ಬರಬೇಕು, ಎಷ್ಟೊತ್ತಿಗೆ ನಾವು ಇಲ್ಲಿ ಸೇರಬೇಕು ಅನ್ನೋ ವಿಚಾರವನ್ನು ನಮ್ಮ ಹತ್ರ ಕೇಳ್ತಾ ಇದ್ದಾರೆ. ಬಹುಶಃ ಸುಮಾರು 60,000 ಜನ ಬರ್ಬೋದು ಅಂತ ನಿರೀಕ್ಷೆಯಲ್ಲಿದ್ದೀವಿ. 50,000ಕ್ಕಿಂತ ಕಡಿಮೆ ಇಲ್ಲವೇ ಇಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಹತ್ರ ಪ್ರೀತಿ ಇಟ್ಟ ಬರುವವರು, ನಮ್ಮ ಈ ಟ್ರಸ್ಟಿನ ಹಿತೈಷಿಗಳು ಒಂದಷ್ಟು ಜನ ಇದ್ದಾರೆ. ಖಂಡಿತ ಒಳ್ಳೆಯ ರೀತಿಯ ಕಾರ್ಯಕ್ರಮವನ್ನು ನಮ್ಮೆಲ್ಲ ಈ ಟ್ರಸ್ಟಿನ ಸದಸ್ಯರು, ಈಗ ಇವರೆಲ್ಲ ಏನು ನಿರೀಕ್ಷೆ ಇಟ್ಕೊಂಡು ಬಂದವರಲ್ಲ, ಇವರೆಲ್ಲ ಸಮಾಜ ಸೇವೆ ಮಾಡುವಂಥವ್ರು ಎಲ್ಲ. ಇವತ್ತು ಈಗ ನಾವು ಒಂದು ಒಂದು ಮೀಟಿಂಗನ್ನು ಕೂಡ ಇಟ್ಕೊಂಡಿದ್ವಿ. ಯಾವ ರೀತಿ ಮಹಿಳೆಯರಿಗೆ ಯಾವ ರೀತಿ ವ್ಯವಸ್ಥೆ ಮಾಡಬೇಕು, ಈ ನಮ್ಮ ವಯಸ್ಕರಿಗೆ ಯಾವ ರೀತಿಯ ವ್ಯವಸ್ಥೆಗಳು ಮಾಡಬೇಕು, ಚಿಕ್ಕ ಮಗುವನ್ನು ಇಟ್ಕೊಂಡು ಬರ್ತಾರೆ ಅವರಿಗೆ ಯಾವ ರೀತಿಯ ವ್ಯವಸ್ಥೆಗಳು, ಅದರೆಲ್ಲ ಆಯೋಜನೆ ಮಾಡ್ತಾಯಿದ್ದೀವಿ. ಅಂದರೆ ಬಹುಶಃ ಗಮನಿಸಿದರೆ ಇಡೀ ನಮಗೆ ಕ್ರೀಡಾಂಗಣವೇ ಸಂಪೂರ್ಣ ಕಾರ್ಯಕ್ರಮಕ್ಕೆ ಸಿದ್ಧ ಆಗಿದೆ. ಅಂದರೆ ಬಹುಶಃ ಎಲ್ಲ ಸ್ಪೇಸ್ ನಮಗೆ ಯುಟಿಲೈಸ್ ಆಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ನಾವು ಹೇಳ್ಬೋದು. ಸೊ ಹೇಗೆ ಅಂದರೆ VIP ಗಳಿಗೆ ಬೇರೆ, VVIPಗಳಿಗೆ ಬೇರೆ, ಜನಸಾಮಾನ್ಯರಿಗೆ ಬೇರೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಅನ್ನುವಂಥದ್ದು. ಸೊ ಹೇಗೆ ಈಗ ಗ್ರೌಂಡಿಗೆ ಬರುವಂಥವರಿಗೆ ಪಾಸ್ ಇರುತ್ತಾ, ಅದನ್ನು ಹೇಗೆ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೀವಿ? ನೋಡಿ, ಯಾವುದೇ ರೀತಿಯ ಪಾಸುಗಳು ಇಲ್ಲ, ಯಾವುದೇ ರೀತಿಯ ಟೋಕನ್ಗಳು ಇಲ್ಲ. ಯಾರ ಊಹಾಪೋಹದಲ್ಲಿ ಹೇಳ್ತಾರೆ ಟೋಕನ್ಗಳನ್ನು ತಗೊಳ್ಬೇಕು, ಪಾಸ್ಗಳನ್ನು ತಗೊಳ್ಬೇಕು, ಅದೆಲ್ಲ ಗೊತ್ತಿದೆ ಜನಗಳಿಗೆ. ಅಂದರೆ ಈ ಒಂದು ಮೊದಲನೇ ವರ್ಷ ನಾವು ಮಾಡುವಂಥದ್ದಲ್ಲ, ಪ್ರತಿ ವರ್ಷ ಮಾಡುವಂಥದ್ದು. ಯಾರು ಒಂದು ಮನೆಯಿಂದ 5 ಜನ ಬಂದರೆ 5 ಜನರಿಗೆ ಕೂಡ ವರ್ಷ ವಿತರಣೆ ಮಾಡುವಂಥ ಕೆಲಸ. ಪುರುಷರಿಗೆ ಬೇರೆ, ಮಹಿಳೆಯರಿಗೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿದ್ದೀವಿ. ಅದರಲ್ಲಿ ಕೂತ್ಕೊಳ್ಳಿಗೆ ಹಾಗೆ ಸಾಧಾರಣ 5,000 ಚೇರುಗಳನ್ನು ನಾವು ಹಾಕಿದ್ದೀವಿ. 5,000 ಜನರಿಗೆ ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆಗಳಿದೆ. ಬಾಕಿ ಅವರೆಲ್ಲ ಬಂದ ಕೂಡಲೇ ನಾವು ಅವ್ರನ್ನು ನಿಲ್ಲಿಸುವಂಥ ಪ್ರಶ್ನೆಗಳಿಲ್ಲ. ಬಂದ ಕೂಡಲೇ 9:30 ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ. ಸಭಾ ಕಾರ್ಯಕ್ರಮ ಉದ್ಘಾಟನೆ ಆಗ್ತದೆ. ಆನಂತರ 11:30 ಒಂದು 12:30 ಒಂದು ಕಾರ್ಯಕ್ರಮ, ಸಭಾ ಕಾರ್ಯಕ್ರಮ ನಡೀತದೆ. ಆನಂತರ ನಾವು ಒಂದು 10:30 ಗಂಟೆಗೆ ವಸ್ತ್ರ ವಿತರಣೆಯನ್ನು ಮಾಡಿದರೆ ಆರಂಭ ಮಾಡಿದರೆ ಸಾಯಂಕಾಲ
5 ಗಂಟೆವರೆಗೆ ಆ ಕಾರ್ಯಕ್ರಮವನ್ನು ನಾವು ಮಾಡ್ತೇವೆ. ಸೊ ಇದು ಈಗ ಇಲ್ಲಿ ವೇದಿಕೆ ಅಂದರೆ ಸಭಾಂಗಣ ಎಲ್ಲವೂ ಕೂಡ ಸಿದ್ಧ ಆಗಿರುವಂಥದ್ದು. ಹೌದು. ಈ ಭಾಗದಲ್ಲಿ ಕೌಂಟರ್ಗಳಿದೆ ವಸ್ತ್ರ ವಿತರಣೆಗೆ. ಹೌದು. ಈಗ ನೋಡಿ ಈ ಕಡೆ ಈ ಭಾಗದಲ್ಲಿ ಎಲ್ಲ ವಸ್ತ್ರ ವಿತರಣೆಗೆ ಬೇಕಾಗುವಂಥ ವ್ಯವಸ್ಥೆಗಳು ಸುಮಾರು 15 ಕೌಂಟ್ರುಗಳನ್ನು ಹಾಕಿದ್ವಿ. ಬಂದ ಕೂಡಲೇ ಅದಕ್ಕೆ ಇಂಕ್ ಹಾಕುವಂಥ ಕೆಲಸವನ್ನು ಮಾಡ್ತಾರೆ. ಪ್ರತಿಯೊಬ್ಬರು ಏಕಮುಖಿಯಾಗಿ ಹೋಗಿ ಅದನ್ನು ಅವರು ಹೋಗುವ ನಂತರ ಕೂಡಲೇ ಅವರಿಗೆ ಊಟದ ವ್ಯವಸ್ಥೆಯ ಕೌಂಟ್ರುಗಳು ಸಿಗ್ತದೆ. ಸುಮಾರು 20 ಊಟದ ವ್ಯವಸ್ಥೆಯ ಕೌಂಟ್ರುಗಳಿದೆ. ಆ ಕಡೆ ಅವರಿಗೆ ಕೈ ತೊಳಿಲಿಕ್ಕೆ ಆ ಥರ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಈ ಕಡೆ ಟಾಯ್ಲೆಟುಗಳು ಬೇಕಾದಂಥ ಮಹಿಳೆಯರಿಗೆ ಬೇರೆ ಪುರುಷರಿಗೆ ಬೇಕಾಗುವಂಥ ಟಾಯ್ಲೆಟುಗಳ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀವಿ. ಒಟ್ಟಿನಲ್ಲಿ ಇಲ್ಲಿ ಕೂತ್ಕೊಳ್ಳಿಕ್ಕೆ ಎದುರುಗಡೆ ಇರುವಂಥದ್ದು ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆಗಳು ಸುಮಾರು ಸಭಾ ವೇದಿಕೆ ಅನ್ನು ಸಜ್ಜಾಗಿದೆ. ಒಟ್ಟಿನಲ್ಲಿ ಎಲ್ಲ ತಯಾರಿಗಳನ್ನು ನಾವು ಮಾಡಿದ್ದೀವಿ. ಅಂದರೆ ಮಹಿಳೆಯರಿಗೆ ಬೇರೆ ಕೌಂಟರ್, ಪುರುಷರಿಗೆ ಪ್ರತ್ಯೇಕ ಕೌಂಟರ್ ಇರ್ತದೆ. ಆರೋಗ್ಯದ ಬಗ್ಗೆ ಡಾಕ್ಟರ್ಗಳನ್ನು ಹೇಳಿದ್ದೀವಿ. ಒಂದು 4-5 ಬೆಡ್ಡುಗಳನ್ನು ಹಾಕಿ ಏನಾದರೂ ವಯಸ್ಕರು ಬಂದಾಗ ಅವರಿಗೆ BP ಶುಗರು ಆ ಥರ ತೊಂದರೆ ಇದ್ದರೆ ಅವರಿಗೆ ವಿಶ್ರಾಂತಿಗೆ ಒಂದು ಜಾಗವನ್ನು ಇಟ್ಟಿದ್ದೀವಿ. VIP ಊಟದ್ದು ಸಪರೇಟ್ ವ್ಯವಸ್ಥೆಗಳನ್ನು ಕೂತ್ಕೊಂಡು, ಕೆಲವರು ಪ್ರಾಯದವರೆಲ್ಲ ಇದ್ದರೆ ಅವರಿಗೆ ಕೂತ್ಕೊಂಡು ಊಟ ಮಾಡುವ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿದ್ದೀವಿ. ಒಟ್ಟಿನಲ್ಲಿ ಎಡದ ಭಾಗದಲ್ಲಿ ಗೂಡು ದೀಪ ಸ್ಪರ್ಧೆ ದೀಪಾವಳಿಯ ಪ್ರಯುಕ್ತ ಸಮಯದಲ್ಲಿ ನಡೆಯುವುದರಿಂದ ಈ ಗೂಡು ದೀಪಕ್ಕೂ ಕೂಡ ಹೆಚ್ಚಿನ ಮಹತ್ವವನ್ನು ಕೊಡುವ ನೆಲೆಯಲ್ಲಿ ಆ ಗೂಡು ದೀಪ ಸ್ಪರ್ಧೆಯನ್ನು ಕೂಡ ಮಾಡಿದ್ದೀವಿ. ಇಲ್ಲಿ ಈ ಕಡೆ ನಾವು ನೋಡ್ಬೋದು ಸುಮಾರು 100 ಜನ VIP ಕೂತ್ಕೊಳ್ಳಿಕ್ಕೆ ಸಪರೇಟ್ ಸೋಫಾದ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೀವಿ. ಅಂದರೆ ಇದರಲ್ಲಿ ನಾವು ಬರೀ ಕಾಂಗ್ರೆಸ್ ಪಕ್ಷ ಅಂತ ಅಲ್ಲ, ನಾವು ಎಲ್ಲ ಪಕ್ಷದವರಿಗೂ ಕೂಡ ಆಮಂತ್ರಣವನ್ನು ಕೊಟ್ಟಿದ್ದೀವಿ. ಈಗ ಪಕ್ಷ ಭೇದವಿಲ್ಲದೆ ಯಾರೆಲ್ಲ ಇದಕ್ಕೆ ನಿರೀಕ್ಷೆಯಲ್ಲಿದ್ದಾರೆ, ನಮ್ಮ ಹಿತೈಷಿಗಳಿದ್ದಾರೆ, ಅವರಿಗೆಲ್ಲ ಇದರಲ್ಲಿ ವ್ಯವಸ್ಥೆ ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ. ಸೊ ಅಂದರೆ ಇದು VIP ಗ್ಯಾಲರಿ ನೇರವಾಗಿ ಆ ಭಾಗದಿಂದ ಬರುವವರು ನೇರವಾಗಿ ಈ ಕಡೆಯಿಂದ ಬಂದರೆ ನಮ್ಮ ಬಂಟ್ ಸಂಘದ ಏನು ಹಾಲ್ ಇದೆ ಆ ಕಡೆಯಿಂದ ಬಂದರೆ ಸೀದಾ VIP ಇಲ್ಲಿ ಎಂಟ್ರಿ ಆಗ್ಬೋದು. ಮಹಾಲಿಂಗೇಶ್ವರ ದೇವಸ್ಥಾನ ಆ ಕಡೆಯಿಂದ ಬಂದರೆ ಅಲ್ಲಿ ನೋಡಿ ಬರಲಿಕ್ಕೆ ಅವರಿಗೆ ಮ್ಯಾಟ್ ಹಾಕಿ ಆ ಕಡೆ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಆ ಕಡೆ ಅದರ ಲೆಫ್ಟ್ ಸೈಡಲ್ಲಿ ನೀವು ನೋಡಿದರೆ ಬೇಕಾದಷ್ಟು ಪಾರ್ಕಿಂಗಿನ ವ್ಯವಸ್ಥೆಗಳನ್ನು ಕೂಡ ಮಾಡಿದ್ದೀವಿ. ಇಲ್ಲಿ ನಮ್ಮ ಬಂಟ್ ಸಂಘದ ಹಾಲಿನಲ್ಲಿ VIP ಪಾರ್ಕಿಂಗ್ ವ್ಯವಸ್ಥೆ ಇದೆ. ಆನಂತರ ಈ ಕಡೆ ನಮ್ಮ ಮಹಾಲಿಂಗೇಶ್ವರ ಟೆಕ್ನಿಕಲ್ ಕಾಲೇಜ್ ಏನಿದೆ ಅಲ್ಲಿಯೂ ಪಾರ್ಕಿಂಗ್ ವ್ಯವಸ್ಥೆಯನ್ನು ತಗೊಂಡಿದ್ದೀವಿ. ಈ ಗ್ರೌಂಡಿನ ಎಡಭಾಗದಲ್ಲಿ ವೇದಿಕೆಯ ಎದುರುಗಡೆ ಅಲ್ಲಿಯೂ ಕೂಡ ನಾವು ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಸುಮಾರು ಒಂದು 20-40-50 ಜನ ಬೌನ್ಸರ್ಗಳು ಬರ್ತಾರೆ ಅವರಿಗೆ ಡೈರೆಕ್ಷನ್ ಕೊಡಲಿಕ್ಕೆ, ನಾವು ಹೌದು ಸೆಕ್ಯೂರಿಟಿ ಕೊಡಲಿಕ್ಕೆ. ಆನಂತರ ನಮ್ಮ ಹೋಮ್ ಗಾರ್ಡ್ನವರನ್ನು ಅವರು ಕೂಡ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ವ್ಯವಸ್ಥೆಯನ್ನೆಲ್ಲ ಮಾಡ್ಕೊಂಡಿದ್ದೀವಿ. ಅಂದರೆ ಪ್ರತಿ ಹಂತದಲ್ಲೂ ಕೂಡ ಒಂದು ಶಿಸ್ತುಬದ್ಧವಾಗಿ ಮಾಡುವಂಥದ್ದು. ಹೌದು. ನೀವು ಈ ಕಡೆ ನೋಡ್ತಾ ಇರ್ಬೋದು ಸುಮಾರು ನಮ್ಮ ವಾಲಂಟಿಯರ್ಸು ಸುಮಾರು 500ಕ್ಕಿಂತ ಮಿಚ್ಚು 1000 ಜನ ವಾಲಂಟಿಯರ್ಸ್ ಈಗಲೇ ಬಂದು ನಾಳೆಯ ಕಾರ್ಯಕ್ರಮಕ್ಕೆ ಅವರು ತಯಾರಿಯಲ್ಲಿ ಯಾವ ರೀತಿ ತೊಡಗಿಸ್ಕೋಬೇಕು ಅನ್ನೋ ಒಂದು ಮಾಹಿತಿಯನ್ನು ಸಲಹೆ ಸೂಚನೆಯನ್ನು ಪಡ್ಕೊಂಡು ಅಂತಿಮ ಹಂತದ ಏನು ಮೀಟಿಂಗ್ ಇದೆ ಅದನ್ನು ಮಾಡಲಿಕ್ಕೆ ಅವರು ಕೂಡ ತಯಾರಾಗಿದ್ದಾರೆ. ಸುಮಾರು 1000 ವಾಲಂಟಿಯರ್ಸು ಅವರು ಕೂತ್ಕೊಂಡು ನಾಳೆ ಕಾರ್ಯಕ್ರಮವನ್ನು ಯಾವ ರೀತಿ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಜನ ಜಂಗುಳಿ ಆಗದ ರೀತಿಯಲ್ಲಿ ಅದನ್ನು ವ್ಯವಸ್ಥಿತ ರೀತಿಯಲ್ಲಿ ಮಾಡೋ ಥರ ಆಯೋಜನೆ ಪಡ್ತಾ ಇದ್ದಾರೆ. ಅದರ ಜೊತೆಗೆ ಊಟೋಪಚಾರ ಈಗಾಗಲೇ ನೋಡಿದ್ವಿ, ಎಲ್ಲ ರೀತಿಯ ವ್ಯವಸ್ಥೆಗಳಾಗಿದೆ. ಏನು ವಿಶೇಷ ಖಾದ್ಯಗಳಿದೆ, ಏನು ನಿರೀಕ್ಷೆ ಮಾಡ್ಬೋದು ಜನರು ಅಂತ? ನಾವು ಎಲ್ಲರ ಸಲಹೆ ಅಂತ ಹೇಳಿದರೆ ನಾನ್ ವೆಜ್ ಮಾಡಬಾರ್ದು, ವೆಜ್ ಮಾಡಬೇಕು ಅಂತ ನನಗೊಂದು ಮನಸ್ಸಿತ್ತು. ಎಲ್ರಿಗೂ ಒಂದೊಂದು ಸ್ವಲ್ಪ ನಾನ್ ವೆಜ್ ಬಿರಿಯಾನಿ ಕೊಡಬೇಕು, ದೀಪಾವಳಿ ಲೆಕ್ಕದಲ್ಲಿ ಬಾಡೂಟ ಕೊಡಬೇಕು ಅಂತ ಇತ್ತು. ಆದರೆ ಎಲ್ಲ ನಮ್ಮ ಸದಸ್ಯರೆಲ್ಲ ಸಲಹೆ ಮಾಡಿದ ಪ್ರಕಾರ ಈ ಬಾಡೂಟ ಬೇಡ, ನಾವು ವೆಜ್ ಊಟವನ್ನು ಕೊಡಬೇಕು ಅನ್ನೋ ರೀತಿ. ಅದಕ್ಕಾಗಿ ಒಳ್ಳೆ ರೀತಿಯ ಪಲ್ಯ, ಸಾಂಬಾರು, ರಸಮ್ಮು, ಉಪ್ಪಿನಕಾಯಿ, ಆನಂತರ ಪಾಯಸ, ಗಸಿ, ಒಳ್ಳೆ ರೀತಿಯ ನಮ್ಮ ಅಡುಗೆ ಭಟ್ರುಗಳಿದ್ದಾರೆ. ಆ ರೀತಿ ಒಳ್ಳೆ ರೀತಿಯ ಊಟವನ್ನು ಕೂಡ ಬಡಿಸುವ ಆಲೋಚನೆಯಲ್ಲಿದ್ವಿ. ಅದು ಖಂಡಿತ ಈಗಲೇ ತಯಾರಿ ಆರಂಭ ಆಗಿದೆ. ಒಳ್ಳೆ ರುಚಿಕರವಾದ ಊಟವನ್ನು ನೀವು ಕೂಡ ಬನ್ನಿ, ರುಚಿಕರದ ಊಟವನ್ನು ಕೊಡ್ತೇವೆ. ಓಕೆ. ಅಂದರೆ ಅನ್ನಸಂತರ್ಪಣೆ ಎಷ್ಟೊತ್ತಿಗೆ ಆರಂಭ ಆಗುತ್ತೆ ಮತ್ತು ಎಷ್ಟೊತ್ತಿನ ತನಕ ಇರುತ್ತೆ? ಬೆಳಿಗ್ಗೆ ಚಹಾ ತಿಂಡಿ ಆಗ್ತದೆ, ಶುರುವಾಗ್ತದೆ. ಸುಮಾರು 11:30 ಗಂಟೆಗೆ ಊಟದ 11:15ಗೆ ಸ್ಟಾರ್ಟ್ ಮಾಡ್ತೀವಿ. ನಿರಂತರ 5 ಗಂಟೆವರೆಗೆ ಊಟ ನಡೀತಾ ಇರ್ತದೆ. ಸಂಜೆವರೆಗೆ ಊಟ ನಡೀತಾ ಬಂದವರು ಹೊಟ್ಟೆ ತುಂಬ ಊಟ ಮಾಡಬೇಕು. ಆ ಪ್ರೀತಿಯಿಂದ ಬಂದಿರ್ತಾರೆ. ನಾವು ಕೊಟ್ಟಂಥ ಚಿಕ್ಕ ಒಂದು ವಸ್ತ್ರ ಇದೇನು ದೊಡ್ಡ ನಾವು ಏನು ಕೊಡುವಂಥದ್ದಲ್ಲ, ನಮಗೆ ಕೂಡಿದಷ್ಟು ರೀತಿಯಲ್ಲಿ
ಒಂದು ವಸ್ತ್ರದಾನವನ್ನು ನಾವು ಮಾಡ್ತೀವಿ. ಅದನ್ನು ಸಂತೋಷದಲ್ಲಿ ಸ್ವೀಕಾರ ಮಾಡ್ತಾರಲ್ಲ, ಅದಕ್ಕೆ ನಾವು ಅವರಿಗೆ ಧನ್ಯತಾ ಭಾವ, ಅವರಿಗೆ ನಾವು ಧನ್ಯರಾಗಿದ್ದೇವೆ. ಪ್ರತಿ ವರ್ಷ ಬರ್ತಾರೆ, ಅದನ್ನು ಸ್ವೀಕಾರ ಮಾಡ್ತಾರೆ. ಅವರು ಕೂಡ ಆ ಪ್ರೀತಿಯಿಂದ ಬರ್ತಾರೆ. ಆ ಬಡವರ ಜೊತೆಯಲ್ಲಿ ಒಂದು ದಿವಸ ಕಳೆಯುವಂಥ ಸಮಯ ಅದು ತುಂಬ ಸಂತೋಷ ಸಿಗ್ತದೆ. ಅಂದರೆ ಈ ಬಾರಿ 11ನೇ ವರ್ಷದ 10 ವರ್ಷಗಳಾಗಿದೆ. 11ನೇ ವರ್ಷದ ಕಾರ್ಯಕ್ರಮ 50,000ಕ್ಕೂ ಮೇಲ್ಪಟ್ಟು ಜನರಿಗೆ ವಿತರಣೆ ಆಗ್ತಾ ಇದೆ. ಓಕೆ, ಈಗ ತಾವು ಶಾಸಕರಾಗಿದ್ದೀರಿ, ಅದರ ಜೊತೆಗೆ ಬೆಂಗಳೂರಿನ ಕಂಬಳದ ಒಂದು ಕೆಲಸ ಕಾರ್ಯಗಳು ಕೂಡ ಅಂತಿಮ ಹಂತದ ವ್ಯವಸ್ಥೆಗಳು ಕೂಡ ಅಲ್ಲಿ ಕೂಡ ಮಾಡ್ತಾ ಇದ್ದಾರೆ. ಅದರ ಮಧ್ಯೆ ಈ ಕೆಲಸಗಳು ಬಹುಶಃ ತಮಗೆ ತಮ್ಮ ಟ್ರಸ್ಟಿನವರು ಬಹಳಷ್ಟು ಸಹಕಾರವನ್ನು ಕೊಡ್ತಾ ಇದ್ದಾರೆ. ಸೊ ಇದರ ಮೇಲುಸ್ತುವಾರಿಯನ್ನು ನೋಡಿಕೊಳ್ತಾ ಇದ್ದೀರಿ. ಸೊ ಹೇಗೆ ಅವರ ಒಂದು ಜವಾಬ್ದಾರಿ ನಿರ್ವಹಣೆ ನಿಮಗೆ ಎಷ್ಟು ಹೆಲ್ಪ್ಫುಲ್ ಆಗಿದೆ? ನೋಡಿ, ಈಗ ನನಗೆ ಒಂದು ಕಡೆಯಿಂದ ನಾನು ಸಾರ್ವಜನಿಕ ಕಾರ್ಯಕ್ರಮಗಳಿಗೆ ಹೋಗಬೇಕು, ಒಂದು ಕಡೆಯಿಂದ ನನ್ನ ನಿರಂತರ ಕಾರ್ಯಕ್ರಮ, ಈಗ ಕೂಡ 4-5 ಕಾರ್ಯಕ್ರಮಕ್ಕೆ ನಾನು ಭೇಟಿ ಕೊಟ್ಟು ಅಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಬಂದಿದ್ದೇನೆ. ಈ ಸಲ ನಾವು ನಮ್ಮ ಟ್ರಸ್ಟಿನ ಸದಸ್ಯರು, ಕಾರ್ಯಾಧ್ಯಕ್ಷರಾಗಿ ಸುದೇಶ್ ಶೆಟ್ಟರು ಇದ್ದಾರೆ, ನಮ್ಮ ಮೊಹಮ್ಮದ್ ಬಡಗನ್ನೂರ್ ಅವರಿದ್ದಾರೆ, ನಿರಂಜನ್ ರೈಗಳಿದ್ದಾರೆ, ನಮ್ಮ ಕೃಷ್ಣ ಪ್ರಸಾದ್ ಇವರೆಲ್ಲ ಸೇರಿಕೊಂಡು, ನಿಹಾಲ್ ಶೆಟ್ಟಿ ಇದ್ದಾರೆ, ನನ್ನ ಜೊತೆಯಲ್ಲಿ ನನಗೆ ನನ್ನ ಅರ್ಧಾಂಗಿ ಸುಮಾ ಅವರು ಪೂರ್ತಿ ಜವಾಬ್ದಾರಿಯನ್ನು ತಗೊಂಡು ಇವ್ರ ಹತ್ರ ಎಲ್ಲ ಕೋಆರ್ಡಿನೇಟ್ ಮಾಡಿಕೊಂಡು, ಕೆಲವು ವಿಚಾರಗಳನ್ನು ಅವರು ನಮಗೆ ಹೇಳಲಿಕ್ಕೆ ಆಗೋದಿಲ್ಲ, ಆದರೂ ಅವರು ಅದನ್ನು ಕೋಆರ್ಡಿನೇಟ್ ಮಾಡಿಕೊಂಡು ಒಳ್ಳೆಯ ರೀತಿಯಲ್ಲಿ ನಡೀತಾ ಇದೆ. ನೋಡಿ, ಇಷ್ಟೆಲ್ಲ ಆಗಬೇಕಿದ್ರೆ ನನ್ನ ಸಮಯದಿಂದ ಜಾಸ್ತಿ ಅವರು ಸಮಯ ಕೊಟ್ಟು ಈ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ. ನಾನು ಒಂದು ಸಲ ಅವರನ್ನು ಮಾಡಿ ಇವರನ್ನು ಮಾಡಿ ಅಂತ ಹೇಳಿ ಹೋಗಿದ್ದೀನಿ. ಎಲ್ಲ ವ್ಯವಸ್ಥಿತ ರೀತಿಯಲ್ಲಿ ಮಾಡಿದ್ದಾರೆ. ಇದು ಅವರಿಗೂ ಯಾರು ಇದನ್ನು ಮಾಡ್ತಾರೆ ನಾವು ನೋಡಿ ಕಲ್ತದ್ದು ಹೇಗೆ, ಇನ್ನೊಬ್ಬರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಾವು ಇಂಥ ದೊಡ್ಡ ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ನಮಗೆ ಅನುಭವ ಬಂದಿದೆ. ಈಗ ಅವರಿಗೊಂದು ಕಳೆಯುವಂಥ ಅವಕಾಶಗಳು, ಅದನ್ನು ಬಳಕೆ ಮಾಡಿಕೊಳ್ತಾರೆ. ಅದು ಒಳ್ಳೆಯದು. ಈ ರೀತಿಗೆ ನಾವು ಮಾಡಬೇಕು. ದೊಡ್ಡ ದೊಡ್ಡ ಕಾರ್ಯಕ್ರಮವನ್ನು ಮಾಡಿದರೆ ತುಂಬ ಅನುಭವ ಬರ್ತದೆ. ಅವರೆಲ್ಲ ಸೇರಿ ಮಾಡೋದಕ್ಕೆ ಕಾರಣೀಭೂತರು ಇವರೆಲ್ಲ ನಮ್ಮ ಪಕ್ಷದ ಸದಸ್ಯರು ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಸೊ ಈ ಸಂದರ್ಭದಲ್ಲಿ ಆಮಂತ್ರಿಸೋದಿದೆ. ನಾನು ನಮ್ಮ ಈ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಮತ್ತು ಪಕ್ಕದ ಎಲ್ಲ ತಾಲೂಕಿನ ಬಾಂಧವರಲ್ಲಿ ವಿನಂತಿ ಮಾಡಿಕೊಡೋದು ಇಷ್ಟೇ. ಪ್ರತಿ ವರ್ಷ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ರಿ. ಈ ಸಲವೂ ನಾವು ಕಳೆದ ಸಲ 35,000 ಜನರಿಗೆ ವರ್ಷ ವಿತರಣೆ ಮಾಡಿದ್ದೀವಿ. ಈ ಸಲ ಸುಮಾರು 60,000 ಜನರಿಗೆ ವರ್ಷ ವಿತರಣೆ ಮಾಡುವ ಯೋಜನೆಯನ್ನು ಹಾಕ್ಕೊಂಡಿದ್ವಿ. ಎಲ್ಲರೂ ಕುಟುಂಬ ಸಮೇತವಾಗಿ ನೀವು ಬರಬೇಕು. ಇದೇನು ನಾವು ಕೊಡುವಂಥದ್ದು ದೊಡ್ಡ ವಿಚಾರಗಳು ನಿಮಗೆ ಆಗಿರಲಿಕ್ಕಿಲ್ಲ, ಆದರೂ ಆ ಪ್ರೀತಿಯಿಂದ ನೀವು ಇಷ್ಟು ವರ್ಷದಿಂದ ಬಂದಿದ್ದೀರಿ. ನಮ್ಮ ಟ್ರಸ್ಟಿನ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ. ಈ ಕಾರ್ಯಕ್ರಮದಕ್ಕೂ ನೀವೆಲ್ಲ ಪೂರ್ತಿ ಮನೆಯವರು ಬಂದು ಈ ಮಾಡುವಂಥ ವರ್ಷ ವಿತರಣೆಯನ್ನು ಮತ್ತು ಸಹ ಭೋಜನದಲ್ಲಿ ನೀವು ಭಾಗಿಯಾಗಬೇಕು. ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕು ಅಂತ ನಾವೆಲ್ಲ ಜನಸಾಮಾನ್ಯರತ್ತೆ ಬೇಡ್ಕೊಳ್ತೇವೆ. ಧನ್ಯವಾದಗಳು ಸರ್. ಒತ್ತಡದ ಮಧ್ಯೆ ಕೂಡ ಬಂದು ಒಂದಷ್ಟು ವೀಕ್ಷಕರಿಗೆ ಮಾಹಿತಿಯನ್ನು ಕೊಡಬೇಕು ಅಂತ ನೀವು ಎಲ್ಲವನ್ನು ತೋರಿಸಿದ್ರಿ. ಜೊತೆಗೆ ತಮ್ಮ ಟ್ರಸ್ಟ್ನ ಒಂದು ಪ್ರಮುಖರ ಸದಸ್ಯರ ಎಲ್ಲರ ಒಂದು ಸಹಕಾರದ ಬಗ್ಗೆ ಕೂಡ ಮಾತನಾಡಿದ್ರಿ. ಅಚ್ಚುಕಟ್ಟಾಗಿ ಅಭೂತಪೂರ್ವವಾಗಿ ಕಾರ್ಯಕ್ರಮವನ್ನು ನಡೆಸೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೀರಿ. ಅದೇ ರೀತಿ ಕಾರ್ಯಕ್ರಮ ಆಗಲಿ, ಆ ಮೂಲಕ ಒಂದು ಎಲ್ಲರಿಗೂ ಒಂದು ಅನುಕೂಲ ಆಗುವಂಥ ಕಾರ್ಯಕ್ರಮ ಆಗಲಿ. ಜೊತೆಗೆ ತಮಗೂ ಕೂಡ ಈ ಒಂದು ಕಾರ್ಯಕ್ರಮದ ಮೂಲಕ ಇನ್ನಷ್ಟು ಒಂದು ಪ್ರೋತ್ಸಾಹಗಳು, ಆಶೀರ್ವಾದ ಸಿಗುವಂತಾಗಲಿ ಅನ್ನೋದು ನಮ್ಮ ಹಾರೈಕೆ. ಥ್ಯಾಂಕ್ ಯು. ಎಸ್, ಇದಿಷ್ಟು ನವೆಂಬರ್ 13ರಂದು ನಡೆಯುವಂತಹ ಈ ಒಂದು ಸೇವಾ ಸೌರಭ ಎನ್ನುವಂಥ ಹೆಸರಿನಲ್ಲಿ ನಡೆಯುವಂತಹ ಕಾರ್ಯಕ್ರಮಕ್ಕೆ ಆಗ್ತಾ ಇರುವಂಥ ಸಿದ್ಧತೆಗಳು ಎಲ್ಲವನ್ನೂ ಕೂಡ ಹೇಳಿದರು. ಶಾಸಕರು ಕೂಡ ವಿವರಿಸಿದರು ಏನೆಲ್ಲ ಸಿದ್ಧತೆಗಳಾಗಿದೆ ಅನ್ನುವಂಥದ್ದು. ಜೊತೆಗೆ ಎಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಬಂದು ಪಾಲ್ಗೊಳ್ಳಿ ಅನ್ನುವಂಥ ಒಂದು ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಸೊ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನಡೆಸೋದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳಾಗಿದೆ. ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಯಲಿ ಅನ್ನುವಂಥ ಒಂದು ಹಾರೈಕೆಯೊಂದಿಗೆ ಸಮದ್ ಕೊರಿಯಾ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಪುತ್ತೂರು. ವಿಶ್ವ ವಿನೂತನ ಚಿನ್ನಾಭರಣಗಳ ಹಬ್ಬ ಮುಳಿಯ ಚಿನ್ನೋತ್ಸವ ಇದೇ ನವೆಂಬರ್ 10ರಿಂದ 30ರವರೆಗೆ ಪುತ್ತೂರು ಹಾಗೂ ಬೆಳ್ತಂಗಡಿಯ ಮುಳಿಯಾದಲ್ಲಿ. ಸಾಂಪ್ರದಾಯಿಕ ಆಭರಣಗಳಿಗೆ ಆಧುನಿಕ ಸ್ಪರ್ಶವನ್ನು ನೀಡಿ ತಯಾರು ಮಾಡಿದಂತಹ ಮಹತಿ ಆಂಟಿಕ್ ಕಲೆಕ್ಷನ್. ಪ್ರತಿಯೊಂದು ಸಮಾರಂಭದಲ್ಲೂ ನಕ್ಷತ್ರದಂತೆ ಮಿನುಗಲು ಅಮೂಲ್ಯ ಡೈಮಂಡ್ ಆಭರಣಗಳು. ವೇದಾಂತ್, ಕುಂದನ್ ಮತ್ತು ಪೋಲ್ಕಿ ಡೈಮಂಡ್ ಆರ್ನಮೆಂಟ್ಸ್. ಮುಳಿಯಾ ಸಿಲ್ವರಿಯಾದಲ್ಲಿ 92.5 ಸ್ಟರ್ಲಿಂಗ್ ಬೆಳ್ಳಿಯ ಆಭರಣಗಳು. ಮುಳಿಯಾ ಜುವೆಲ್ಸ್, ಪುತ್ತೂರು ಮತ್ತು ಬೆಳ್ತಂಗಡಿ. Navrathan Electrical and Plumbing Wholesale Dealers in Electricals,
plumbing, hardware, home appliances, sanitary, LED lights and electronics. All brands electronics and electrical items are under one roof. Navratan Electrical and Plumbing, opposite Sachin Traders, Main Road, Darbe, Puttur. Contact 8105973951, 9481644951, 9663814451, 08251200551. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ